ನಮಸ್ಕಾರ ವೀಕ್ಷಕರೇ, ಅರಳುವ ಮಗು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗ್ಯಶ್ರೀ. ತೆರೆಮರೆಯ ಪ್ರತಿಭೆಗಳೊಂದಿಗೆ ಒಂದಿಷ್ಟು ಮಾತುಕತೆ, ಹರಟೆ, ಇದು ಈ ಕಾರ್ಯಕ್ರಮದ ಉದ್ದೇಶ. ಇವತ್ತು ನನ್ನ ಜೊತೆ ಒಬ್ಬಳು ಪುಟಾಣಿ ಬಂದು ಕೂತಿದ್ದಾಳೆ. ಅವಳು ಏನು ಮಾಡ್ತಾಳೆ, ಅವಳು ಏನೆಲ್ಲ ಮಾತಾಡ್ತಾಳೆ, ಅವಳಿಂದಾನೇ ಕೇಳಿ ತಿಳ್ಕೊಂಡು ಬರೋಣ ಬನ್ನಿ. ಹಾಯ್. ಹಾಯ್. ಏನು ನಿನ್ನ ಹೆಸರು? ಗಾನಶ್ರೀ. ಗಾನಶ್ರೀ. ಗಾನಶ್ರೀ ಅಂದರೆ ಅರ್ಥ ಏನು? ಪದ್ಯ ಹೇಳ್ತಾ ಇರೋದ್ಯಾ? ಪದ್ಯ ಹೇಳ್ತಾ ಇರ್ತೀಯ ಮನೆಯಲ್ಲಿ? ಹೌದಾ? ಸಿಂಗಿಂಗ್ ಅಂದರೆ ತುಂಬ ಇಷ್ಟನಾ? ಕ್ಲಾಸಿಗೆ ಹೋಗ್ತೀಯಾ? ಮತ್ತೆ ಯಾರು ಹೇಳಿಕೊಡ್ತಾರೆ? ಅಪ್ಪ ಹೇಳಿಕೊಡ್ತಾರೆ. ಅಪ್ಪ ಕೂಡ ಸಿಂಗರಾ? ಅಲ್ಲ, ಅಪ್ಪನಿಗೆ ಇದು ಪದ್ಯ ಅಂದ್ರೆ ಇಷ್ಟ. ಮತ್ತೆ ಅಮ್ಮ ಏನು ಹೇಳಿಕೊಡ್ತಾರೆ? ಅಮ್ಮ ಸಹ ಹೇಳಿಕೊಡ್ತಾರೆ. ಅಮ್ಮ ಏನೆಲ್ಲ ಪದ್ಯ ಹೇಳಿಕೊಟ್ಟಿದ್ದಾರೆ? ತೂಗುವೆ ರಂಗನ್ ಅಂತ ಹೇಳಿಕೊಟ್ಟಿದ್ದಾರೆ. ಅಪ್ಪ ಎಲ್ಲ ದೀಪ ಹೇಳಿಕೊಟ್ಟಿದ್ದಾರೆ. ಸ್ವಲ್ಪ ಸ್ವಲ್ಪ ಹೇಳಿಕೊಟ್ಟಿದ್ದಾರೆ. ಹೌದಾ? ಮತ್ತೆ ಅಪ್ಪ ಎಷ್ಟು ಹೇಳಿಕೊಟ್ಟಿದ್ದಾರೆ? ಅಪ್ಪ ಕೆಲವೆಲ್ಲ ಪಿಕ್ಚರ್ ಇದೆಲ್ಲ ಸಾಂಗ್ ಎಲ್ಲ ಪಿಕ್ಚರ್ ಪದ್ಯ ಹೇಳಿಕೊಟ್ಟಿದ್ದಾರಾ? ಭಕ್ತಿಗೀತೆ ಎಲ್ಲ ಹೇಳಿಕೊಡ್ಲಿಲ್ವಾ? ಹೇಳಿಕೊಟ್ಟಿದ್ದಾರೆ. ನಿನ್ನದಾದ್ರೆ ಫೇವ್ರೇಟ್ ಪದ್ಯ ಯಾವುದು? ತೂಗುವೆ ರಂಗನ. ಯಾಕೆ ಅದು ತುಂಬ ಇಷ್ಟ? ಅದು ದೇವರದ್ದು ಭಕ್ತಿ. ಅದು ಯಾವ ದೇವರು? ಕೃಷ್ಣ. ಕೃಷ್ಣ ಹೇಗಿರ್ತಾರೆ ನೋಡ್ಲಿಕ್ಕೆ? ಬ್ಲೂ ಆಗಿರ್ತಾರೆ. ಯಾಕೆ ಅವ್ರು ಬ್ಲೂ ಇರೋದು? ಗೊತ್ತಿಲ್ಲ. ಅಮ್ಮ ಕತೆ ಹೇಳಲಿಲ್ವಾ? ಇಲ್ಲ. ಇನ್ನೊಮ್ಮೆ ಬಂದಾಗ ಕತೆ ಕೇಳಿ ಬಾ, ಆಗ್ಬೋದಾ? ಸರಿ, ಈಗ ಬಂದ್ಯಲ್ವಾ ಸ್ಟುಡಿಯೋಗೆ? ಹೇಗೆ ಬಂದು? ಕಾರಲ್ಲಿ ಬಂದು. ಎಲ್ಲಿಂದ ಬಂದ್ಯಾ? ಉಡುಪಿಯಿಂದ ಬಂದ್ಯಾ? ಉಡುಪಿಯಿಂದ ಇಲ್ಲಿಗೆ ಎಷ್ಟು ದೂರ ಇತ್ತು? ಗೊತ್ತಿಲ್ವಾ? ಹೇಳಿಲ್ವಾ ಅಮ್ಮ? ಅಮ್ಮ ಏನಂತ ಹೇಳಿ ಕರ್ಕೊಂಡು ಬಂದ್ರು ನಿನ್ನನ್ನು? ನೀನು ಟಿವಿಗೆ ಹೋಗ್ತೀಯ ಅಂತ ಹೇಳಿ ಕರ್ಕೊಂಡು. ಹೌದಾ? ನಿಮಗೆ ಟಿವಿಯಲ್ಲಿ ಬರೋದಂದ್ರೆ ಇಷ್ಟನಾ? ಹೌದಾ? ಮುಂದೆ ಏನಾಗ್ತೀಯಾ? ಸಿಂಗರ್ ಆಗ್ತೀಯಾ? ಸರಿಗಮಪ್ಪಗೆ ನೆಕ್ಸ್ಟ್ ಹೋಗ್ತೀಯಾ ಆಡಿಷನ್ಗೆ? ಹೋಗ್ತೀಯಾ? ಸರಿ. ಯಾವ ಸ್ಕೂಲ್ ನಿಂದು? ಶ್ರೀ ಅನಂತೇಶ್ವರ ಹೈಯರ್ ಪ್ರೈಮರಿ. ಅದೇ ಎಲ್ಲಿ? ಅಲ್ಲಿ ಉಡುಪಿಯಲ್ಲಿ. ಅಲ್ಲಿಯಾ? ಅಲ್ಲ, ಪನಿಯಾಡಿಯಲ್ಲಿ. ಪನಿಯಾಡಿಯಲ್ಲಿಯಾ? ಹೇಗೆ ಹೋಗ್ತೀವಿ ಸ್ಕೂಲ್ಗೆ? ನನ್ನ ದೊಡ್ಡಪ್ಪ ಕರ್ಕೊಂಡು ಹೋಗ್ತಾರೆ. ಹೇಗೆ ಕರ್ಕೊಂಡು ಹೋಗ್ತಾರೆ? ಬೈಕಲ್ಲಿ ಹೋಗ್ತೀಯಾ? ಮತ್ತೆ ಸಂಜೆ ಬರುವಾಗ ನನ್ನ ಅಜ್ಜ ಕರ್ಕೊಂಡು ಬರ್ತಾರೆ. ಅಜ್ಜ ಹೇಗೆ ಕರ್ಕೊಂಡು ಬರ್ತಾರೆ? ಅವ್ರು ಸಹ ಬೈಕಾ? ಸ್ಕೂಟ್ರ್. ಅವ್ರು ಸ್ಕೂಟ್ರಾ? ನಿಂಗೆ ಯಾವ್ದು ಇಷ್ಟ? ಬೈಕ್ ಇಷ್ಟನಾ ಸ್ಕೂಟರ್ ಇಷ್ಟನಾ? ಬೈಕ್. ಯಾಕೆ? ಅದು ಅಜ್ಜ ಸ್ಲೋ ಬಿಡ್ತಾರ ಸ್ಕೂಟಿಗೆ? ಯಾರು ಇನ್ನೊಬ್ರು ಯಾರು ಬಿಡೋದು? ದೊಡ್ಡಪ್ಪ. ಅವ್ರು ಸ್ಪೀಡಲ್ಲಿ ಕರ್ಕೊಂಡು ಹೋಗ್ತಾರಾ? ಅದಕ್ಕೆ ನಿಂಗೆ ಬೈಕ್ ಇಷ್ಟನಾ? ಅಮ್ಮ ಕರ್ಕೊಂಡು ಬರೋದಿಲ್ವಾ ಸ್ಕೂಲಿಗೆಲ್ಲ? ಅಮ್ಮ ಆಫೀಸಲ್ಲಿ ಇರ್ತಾರೆ. ಅಮ್ಮ ಏನು ವರ್ಕ್ ಮಾಡ್ತಾರೆ? ಮೂಕಾಂಬಿಕಾ ಸೊಸೈಟಿಯಲ್ಲಿ. ಹೌದಾ? ಅಲ್ಲಿ ಏನು ಕೆಲಸ ಅವರಿಗೆ? ಹೋಗ್ಲಿಲ್ವಾ ಆಫೀಸಿಗೆ? ಒಮ್ಮೆ ಹೋಗಿದ್ದೇನೆ. ಅಲ್ಲಿ ಕಂಪ್ಯೂಟರಲ್ಲಿ ಎಲ್ಲ ವರ್ಕ್ ಮಾಡ್ತಾರೆ. ಅಲ್ಲಿ ಕಂಪ್ಯೂಟರ್ ಮುಂದೆ ಕೂತಿರ್ತಾರಾ? ಮತ್ತೆ ಅಪ್ಪ ಇದು ಇಂಡಸ್ಇಂಡ್ ಬ್ಯಾಂಕ್ ಉದ್ಯಾವರದಲ್ಲಿ. ಅಲ್ಲಿಯಾ? ಅಪ್ಪ ಏನು ವರ್ಕ್ ಮಾಡ್ತಾರೆ ಅಲ್ಲಿ? ಅಪ್ಪನ ಆಫೀಸ್ಗೆ ಹೋಗ್ಲಿಲ್ಲ? ಸರಿ, ಈಗ ಬಂದ್ಯಲ್ವಾ? ಮನೇಲಿ ಏನು ತಿಂಡಿ ಮಾಡಿದ್ರು? ಪಲಾವ್. ನಿಂಗೆ ಇಷ್ಟವಾ? ಪಲಾವ್ ಹೇಗೆ ಮಾಡೋದಂತ ಗೊತ್ತುಂಟಾ? ಗೊತ್ತಿಲ್ವಾ? ಅಮ್ಮನಿಗೆ ಹೆಲ್ಪ್ ಮಾಡ್ತೀಯಾ? ಒಮ್ಮೊಮ್ಮೆ ಮಾಡ್ತೇನೆ, ಇಲ್ಲಾಂದರೆ ನಾನು ಮಲಗಿರ್ತೇನೆ ಕೆಲವು. ಎಷ್ಟೊತ್ತು ಮಲಗ್ತೀಯಾ? ಅಮ್ಮ ಎಲ್ಲ ಅಡುಗೆಲ್ಲ 6:30 ಗಂಟೆಗೆಲ್ಲ ಮಾಡಿರ್ತಾರೆ. ನಾನು ಹೇಳೋದು 7 ಗಂಟೆಗೆ. ಆಗ ನನಗೆ ಎಲ್ಲ ಕೆಲವೊಮ್ಮೆ ಮಾತ್ರ ನಾನು 6:05ಗೆ ಹೇಳೋದು. ಹೌದಾ? ಅಮ್ಮ 6:30ಗೆ ಹೇಳ್ತಾರಾ? ಅಮ್ಮ 5:05ಗೆ ಹೇಳ್ತಾರೆ. ನೀನು 7 ಗಂಟೆಗೆ ಹೇಳ್ತೀಯಾ? 7 ಗಂಟೆಗೆ ಏನೆಲ್ಲ ಮಾಡ್ತೀವಿ? ಸ್ನಾನ, ಸ್ಕೂಲಿಗೆಲ್ಲ ಬ್ಯಾಗ್ ಎಲ್ಲ ರೆಡಿ ಮಾಡಿ. ಸ್ನಾನ ನೀನೇ ಮಾಡ್ತೀಯಾ? ಆಗ್ಬೋದು. ಎಷ್ಟನೇ ಕ್ಲಾಸಿಗೆ ನೀನು? 5ನೇ ಕ್ಲಾಸಾ? ನಿಂದು ಫೇವ್ರೆಟ್ ಟೀಚರ್ ಯಾರು? 2ನೇ ಕ್ಲಾಸ್ ಟೀಚರ್ ಜ್ಯೋತಿ ಟೀಚರ್ ಅಂತ. ಯಾಕೆ ಅವ್ರು ಇಷ್ಟ? ಅವ್ರು ಪಾಪ ಇದ್ದಾರೆ. ಮತ್ತೆ ಈಗಿನ ಟೀಚರ್ ಜೋರಿದ್ದಾರಾ? ಇಲ್ಲ, ಅವ್ರು ಸ್ವಲ್ಪ ಜೋರಿದ್ದಾರೆ. ಅದಕ್ಕೆ. ಹಾಗೆ. ಯಾರು ನಿಮಗೆ ತುಂಬ ಜೋರು ಮಾಡಿದ ಟೀಚರ್? ಇಲ್ಲ, ಎಲ್ಲರೂ ಪಾಪ ಇದ್ದಾರೆ ಸ್ವಲ್ಪ. ಸ್ಕೂಲಲ್ಲಿ ಟಾಪರ್ ನೀನಂತೆ ಅಲ್ವಾ? ಮತ್ತೆ ಎಷ್ಟು ನಿಂದು? 3rd, 4th, 5th ಎಲ್ಲ ಬರ್ತದೆ. ಮತ್ತೆ ಟಾಪರ್ ಯಾರು? ನನ್ನ ಸ್ಕೂಲಲ್ಲಿ ಫ್ರೆಂಡ್ ಇನ್ಶಾ ಅಂತ ಇದ್ದಾಳೆ, ಮತ್ತು ವಿವಾನಿ ಅಂತ ಇದ್ದಾರೆ. ಅವರು ಜಾಸ್ತಿಯಾಗಿ ಟಾಪ್ ಆಗಿ ಬರ್ತಾರೆ. ಯಾಕೆ ನೀನು ಟಾಪರ್ ಆಗ್ತಿಲ್ಲ? ಓದೋದಿಲ್ವಾ ಕರೆಕ್ಟ್? ಓದ್ತೇನೆ. ಸೆಕೆಂಡ್ ಎಲ್ಲ ಬಂದಿದ್ದೆ ಒಮ್ಮೆ. ಸರಿ. ಬೇರೆ ಯಾವುದಾದ್ರು ಕಾಂಪಿಟೇಷನಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ಯಾ? ಮಾಡಿದ್ದೇನೆ. ಯಾವುದೆಲ್ಲ? ಸಿಂಗಿಂಗಲ್ಲಿ ಮಾಡಿದ್ದೇನೆ, ಮತ್ತು ಸ್ಕೂಲ್ ಡೇ ಎಲ್ಲ ಬರುವಾಗ ಡ್ಯಾನ್ಸ್ ಎಲ್ಲ ಮಾಡಿದ್ದೇನೆ. ಡ್ಯಾನ್ಸ್ ಮಾಡಿದ್ಯಾ? ಸ್ವಲ್ಪ ಬರುವುದು, ನನಗೆ ಅಷ್ಟು ಬರುವುದಿಲ್ಲ. ಈಗ ಇಂಥ ಡ್ಯಾನ್ಸ್ ಎಲ್ಲ ಮಾಡೋದಿಲ್ವ ನೀನು? ಈಗ ಡ್ಯಾನ್ಸ್ ಮಾಡೋದಿಲ್ವಾ? ಯಾಕೆ? ನನಗೆ ಡ್ಯಾನ್ಸ್ ಅಂದರೆ ಇಷ್ಟ ಅಲ್ಲ. ಖಾಲಿ ಸಿಂಗಿಂಗ್ ಮಾತ್ರ ಇಷ್ಟವಾ?
ಯಾಕೆ ಅಪ್ಪ ಹೇಳಿಕೊಡ್ತಾರಂತ ಸಿಂಗಿಂಗ್ ಇಷ್ಟವಾ? ಅಲ್ಲ, ನನಗೆ ನನ್ನ ಹೆಸರೇ ಗಾನಶ್ರೀ ಅಂತ. ಓ, ಹೆಸರು ಗಾನಶ್ರೀ ಅಂತೇಳಿ ನಿಂಗೆ ಗಾನ ಹಾಡೋದೇ ಇಷ್ಟವಾ? ಸರಿ ಬಿಡು. ಮತ್ತೆ ಈಗ ನೀನು ಸ್ಕೂಲಿಗೆ ಹೋಗ್ತೀಯಲ್ವಾ, ಹೇಗೆ ಇದು ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತೀಯಲ್ವಾ? ಹೌದು. ನೀನೇ ಬ್ಯಾಗ್ ಪ್ರಿಪೇರ್ ಮಾಡ್ತೀಯಾ ಅಲ್ಲ ಅಮ್ಮ ಎಲ್ಲ ರೆಡಿ ಮಾಡಿರ್ತಾರ? ನಾನೇ ಬ್ಯಾಗ್ ಪ್ರಿಪೇರ್ ಮಾಡಿ. ವೆರಿ ಗುಡ್. ಮತ್ತೆ ಈಗ ಸ್ಕೂಲಿಗೆ ಹೋಗ್ತೀಯಲ್ವಾ, ಸ್ಕೂಲಿಗೆ ಹೋದಾಗ ಯಾವುದಾದ್ರೂ ಟೀಚರ್ ಎಲ್ಲ ಸಿಕ್ಕಿದ್ರೆ ಗುಡ್ ಮಾರ್ನಿಂಗ್ ಹೇಳ್ತೀಯಾ? ಆದರೆ ನಿನ್ನ ಫೇವ್ರೆಟ್ ಟೀಚರ್ ಸಿಕ್ಕಿದ್ರು ಅಂತ ಅನ್ಕೋ, ಆಗ ಹೇಗೆ ವಿಶ್ ಮಾಡ್ತೀಯಾ? ಅವರಿಗೆ ಹಾಗೆ ಮಾಡ್ತೇನೆ. ಹೌದಾ? ಮಾತಾಡ್ತೀಯ ಎಲ್ಲ ಟೀಚರ್ ಹತ್ರ? ಹೆಡ್ ಮಾಸ್ಟರ್ ಯಾರು? PG ಶಶಿರೇಖಾ. ಶಶಿರೇಖಾ. ಸರಿ, ಈಗ ಸ್ಕೂಲ್ ಡೇಲಿ ನಿಂಗೆ ಇಷ್ಟು ಡ್ಯಾನ್ಸ್ ಎಲ್ಲ ಮಾಡಿದ್ಯಲ್ಲ, ಆದರೆ ನಿಂಗೆ ಯಾವುದು ತುಂಬ ಇಷ್ಟದ ಡ್ಯಾನ್ಸ್? ನಾನು 3ನೇ ಕ್ಲಾಸಲ್ಲಿ ಇರುವಾಗ ಕೃಷ್ಣದ ಡ್ಯಾನ್ಸ್ ಮಾಡಿಸಿದ್ರು. ಓ, ಈಗ ನಿನ್ನ ಫೇವ್ರೆಟ್ ಗಾಡೇ ಕೃಷ್ಣವಾ? ಅದ್ಯಾಕೆ? ಆದ್ರೆ ಅದು ನಂಗೆ ಇಷ್ಟ ಅಂದ್ರೆ ಗಣೇಶ್ ದೇವರು, ಆದ್ರೆ ಕೃಷ್ಣ ದೇವ್ರು ಸಹ ನಂಗೆ ಇಷ್ಟ. ಗಣೇಶ್ ಹೇಗಿದ್ದಾರೆ ನೋಡ್ಲಿಕ್ಕೆ? ಆನೆ ಸೊಂಡಿಲ್ ತರ ಇದ್ದಾರೆ, ದಪ್ಪ ಇದ್ದಾರೆ. ದಪ್ಪ ಇದ್ದಾರ? ನಿಂಗೆ ಯಾವ್ದು ಗಣೇಶನ ಕತೆ ಗೊತ್ತುಂಟಾ? ಇಲ್ಲ. ಅಮ್ಮ ಹೇಳಿಲ್ವಾ ಕತೆ? ಇಲ್ಲ. ಹೌದು, ಗಣೇಶನ ಹಬ್ಬ ಯಾವಾಗ? ಸೆಪ್ಟೆಂಬರ್ 10ಕ್ಕೆ. 10ಕ್ಕಿತ್ತ? ಏನೆಲ್ಲ ಮಾಡಿದ್ದಿ ಮನೇಲಿ ಗಣೇಶನ ಹಬ್ಬನ ದಿನ? ಬೆಳಿಗ್ಗೆ ಬೇಗ ಎದ್ದವರಿಗೆಲ್ಲ ಅಲ್ಲಿ ಹೋಮ ಮಾಡ್ತಾರೆ ನಮ್ಮ ಮನೆಯಲ್ಲಿ. ಎಲ್ಲಿ? ನಮ್ಮ ಮನೆಯಲ್ಲಿ ಅಲ್ಲಿ ಎಲ್ಲ ಪುರೋಹಿತರೆಲ್ಲ ಬರ್ತಾರೆ. ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ನಾನು ಸಹ ಅಲ್ಲಿ ಪೂಜೆ ಮಾಡುವಾಗ ಕೈ ಮುಗ್ತೇನೆ, ನಿಲ್ಲಿಸ್ತೇನೆ. ಹೌದು, ದೀಪಾವಳಿ ಹಬ್ಬ ಎಷ್ಟು ಗ್ರ್ಯಾಂಡಲ್ಲಿ ಸೆಲೆಬ್ರೇಟ್ ಮಾಡಿದ್ಯಾ ಅಥವಾ ಸಿಂಪಲ್ ಆಗಿ ಮಾಡಿದ್ಯಾ? ಗ್ರ್ಯಾಂಡ್ ಮಾಡಿದ್ದೇನೆ. ಇಂಥ ಪಟಾಕಿ ಎಲ್ಲ ಬಿಟ್ಟಿದ್ಯಾ? ಪಟಾಕಿ ಬಿಟ್ಟೆ ನೀನು? ಹೆದರಿಕೆ ಅಲ್ವಾ? ಇಲ್ಲ. ಆಗ್ಬೋದು. ಸರಿ, ಈಗ ನಿಂದು ಸ್ಕೂಲಲ್ಲಿ ಒಬ್ರು ಬಂದು ಕ್ವಶನ್ ಕೇಳ್ತಾರೆ, ನೀನು ಮುಂದೆ ಪ್ರೈಮ್ ಮಿನಿಸ್ಟರ್ ಆದರೆ ಏನು ಮಾಡ್ತೀಯಾ ಅಂತ, ಆಗ ಹೇಗೆ ಆನ್ಸರ್ ಮಾಡ್ತೀಯಾ? ಪ್ರೈಮ್ ಮಿನಿಸ್ಟರ್ ಆಗ್ಲಿಕ್ಕೆ ಇಷ್ಟ ಉಂಟಾ? ಇಲ್ವಾ? ಪ್ರೈಮ್ ಮಿನಿಸ್ಟರ್ ನೋಡಿದ್ಯಾ? ನೋಡಿದ್ದೀನಿ. ಯಾರೀಗ ನಮ್ಮ ಪ್ರೈಮ್ ಮಿನಿಸ್ಟರ್? ನರೇಂದ್ರ ಮೋದಿ. ಹೌದಾ? ಅವ್ರು ಹೇಗಿದ್ದಾರೆ ನೋಡಲಿಕ್ಕೆ? ಬಿಳಿ ಬಿಳಿ ಇದ್ದಾರೆ. ಬಿಳಿ ಬಿಳಿ ಇದ್ದಾರೆ. ಮತ್ತು ನಮ್ಮದು ಚೀಫ್ ಮಿನಿಸ್ಟರ್ ಬಸವರಾಜ ಬೊಮ್ಮಾಯಿ. ಅವ್ರು ಹೇಗಿದ್ದಾರೆ ನೋಡಲಿಕ್ಕೆ? ನೋಡಲಿಲ್ವ ಟಿವಿಯಲ್ಲಿ? ಒಮ್ಮೆ ನೋಡಿದ್ದೇನೆ. ಹಾಂ. ಗಡ್ಡ ಎಲ್ಲ ಬಂದಿದ್ದಾರೆ. ಎಲ್ಲಿ ಗಡ್ಡ? ಇಲ್ಲಿ ಬರ್ತದಾ? ಈಗ ಮತ್ತೆ ನೀನು ಮೂವೀಸ್ ಎಲ್ಲ ನೋಡ್ತೀಯಾ? ಹಾಂ. ಯಾವ ಮೂವಿ ನಿಮಗೆ ತುಂಬ ಇಷ್ಟ? ಭಾಷಾ. ಭಾಷಾ. ಯಾಕೆ ರಜನಿಕಾಂತ್ ಇಷ್ಟ? ಅವ್ರು ಒಳ್ಳೆ ಆ್ಯಕ್ಟ್ ಮಾಡ್ತಾರೆ. ಬೇರೆ ಯಾರು ಒಳ್ಳೆ ಆ್ಯಕ್ಟೇ ಮಾಡೋದಿಲ್ವಾ? ಇಲ್ಲ, ನನಗೆ. ಹಾಗಿದ್ರೆ ಅವರೆಲ್ಲ ಟೂಸ್ಪುಟ್ ಹಾಕಿಯಾ? ರಜನಿಕಾಂತದ್ದು ಒಂದು ಸಾಂಗ್ ಅಥವಾ ಡೈಲಾಗ್ ಹೇಳ್ಬೋದಾ? ಡೈಲಾಗ್ ಭಾಷೆದ್ದು ಮಾತ್ರ ಗೊತ್ತಿಲ್ಲ. ಹೇಳು, ಪರವಾಗಿಲ್ಲ. ನಾವು 1 ದಡೆ ಸೊನ್ನ 100 ದಡೆ ಸೊನ್ನ ಮಾಡ್ತೀವಿ. ಅದರಲ್ಲಿ ಹೀರೋಯಿನ್ ಯಾರಿದ್ರು? ನೆನಪಿಲ್ಲ ನನಗೆ. ಕನ್ನಡ ಮೂವಿ ಎಲ್ಲ ನೋಡೋದಿಲ್ವಾ? ತುಳು ಸಹ ನೋಡೋದಿಲ್ವಾ? ತುಳು ನೋಡ್ತೇನೆ. ಯಾವ ಮೂವಿ ನೋಡಿದ್ಯಾ? ಗಿರಿಗಿಫ್ಟ್ ಎಲ್ಲ ನೋಡಿದ್ದೇನೆ. ಗಿರೀಟದ ಹೀರೋ ಯಾರು? ಗೊತ್ತಿಲ್ಲ ನನಗೆ, ಅವರ ಹೆಸರು ಗೊತ್ತಿಲ್ಲ. ಖಾಲಿ ಮೂವಿ ಮಾತ್ರ ನೋಡಿದಾ? ಸರಿ, ಅರಳುವ ಮಗು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಇವಳೀಗ ದೊಡ್ಡವಳಾದ್ಮೇಲೆ ಏನೆಲ್ಲ ಮಾಡ್ತಾಳಂತ ಅವಳ ಹತ್ರ ಕೇಳ್ಕೊಂಡು ಬರೋಣ ಬನ್ನಿ. ಈಗ ನೀನು ಒಂದು ದಿನಕ್ಕೆ ದೇವರಾದಿ ಅಂತ ಅನ್ಕೋ, ಆವಾಗ ಯಾರಿಗೆಲ್ಲ ಶಾಪ ಕೊಡ್ತೀಯಾ, ಯಾರಿಗೆಲ್ಲ ವರ ಕೊಡ್ತೀಯಾ? ಅಪ್ಪ ಅಮ್ಮ ಅಜ್ಜಿ ಅಜ್ಜನಿಗೆ, ದೊಡ್ಡಪ್ಪನಿಗೆ, ಅಕ್ಕ ತಮ್ಮನಿಗೆಲ್ಲ ನಾನು ವರ ಕೊಡ್ತೇನೆ. ಏನಂತ ವರ ಕೊಡ್ತೀಯಾ? ಅವ್ರು ಏನು ಆಸೆ ಪಡ್ತಾರೆ ಅದನ್ನೆಲ್ಲ ಮಾಡಿ. ಈಗ ಅವ್ರು ಪ್ರೈಮ್ ಮಿನಿಸ್ಟರ್ ಆಗಬೇಕಂತ ಇಷ್ಟಪಟ್ರು ಅಂತ ಅನ್ಕೋ, ಪ್ರೈಮ್ ಮಿನಿಸ್ಟರ್ ಮಾಡ್ತೀಯಾ? ಸರಿ, ಈಗ ನಿಮಗೆ ಅಮ್ಮ ಹೇಳ್ತಾರೆ ನನಗೆ ಇದಾಗಬೇಕು, ಹೀರೋಯಿನ್ ಆಗಬೇಕು ಅಂತ ಹೇಳ್ತಾರೆ, ಆವಾಗ ಆ ವರ ಕೊಡೋದಿಲ್ವಾ? ಏನೆಲ್ಲ ವರ ಉಂಟು ನಿನ್ನ ಹತ್ರ ರೆಡಿ ಈಗ? ಸಿಂಗರ್, ಮತ್ತೆ ಬ್ಯಾಂಕ್ ಮ್ಯಾನೇಜರ್. ಅದೇ ವರ ಕೊಡುದಾ? ಮತ್ತೆ ಅಜ್ಜಿಗೆ ಏನು ವರ ಕೊಡ್ತಿ? ಅಜ್ಜಿಗೆ ಹೇಳುವ, ಅಜ್ಜಿಗೆ ಏನು ಬೇಡವಾ? ಕೊಡ್ತೇನೆ. ಏನು ವರ ಕೊಡ್ತಿ? ಅವರಿಗೆ ಏನು ಮಾಡಲಿಲ್ಲ, ಅವರಿಗೆಲ್ಲ ರೋಗ ಎಲ್ಲ ಬರಬಾರ್ದು, ಒಳ್ಳೆಯಲ್ಲಿ ಇರಬೇಕಂತ. ಮತ್ತೆ ಅಜ್ಜ? ಅಜ್ಜನಿಗೆ ಸಹ ಹಾಗೆ. ಸರಿ, ಈಗ ನೀನು ಅಡುಗೆ ಎಲ್ಲ ಮಾಡ್ತೀಯ ಅಂತ ಮನೆಯಲ್ಲಿ? ಅದೇ. ಹೌದಾ? ಯಾವುದೆಲ್ಲ ಮಾಡ್ತೀಯ ಅಡುಗೆ? ಮ್ಯಾಗಿ, ಚಪಾತಿ, ದೋಸೆ ಎಲ್ಲ ಹಾಕ್ತೀನಿ.
ಮ್ಯಾಗಿ 2 ನಿಮಿಷದಲ್ಲಿ ಮಾಡಿ ಕೊಡ್ತೀಯಾ? ಮಾಡ್ತೇನೆ. ಹೇಗೆ ಮಾಡ್ತಿ ಮ್ಯಾಗಿ? ಫಸ್ಟಿಗೆ ಸ್ವಲ್ಪ ಅದಕ್ಕೆ ನೀರು ಹಾಕ್ತೇನೆ ಒಂದು ಪಾತ್ರೆಯಲ್ಲಿ. ಅದರ ನಂತರ ನಾನೆಲ್ಲ ಮ್ಯಾಗಿಯನ್ನು ಪುಡಿ ಪುಡಿ ಮಾಡ್ತೇನೆ. ಪುಡಿ ಮಾಡಿ ಅದರಲ್ಲಿ ಒಳಗೆ ಒಂದು ಮಸಾಲೆ ಇರ್ತದಲ್ಲ, ಅದನ್ನು ತೆಗೆದಿಟ್ಟು ಆ ಮ್ಯಾಗಿಯನ್ನು ಹಾಕಿ ಆ ನೀರಿಗೆ, ಮತ್ತು ಆ ಮಸಾಲ ಸ್ವಲ್ಪ ಫುಲ್ ಪ್ಯಾಕೆಟ್ ಹಾಕಿ ಅದರದ್ದು ಮಸಾಲ, ಮತ್ತು ಸ್ವಲ್ಪ ಉಪ್ಪು ಹಾಕಿ ಖಾರ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕೊಡ್ತೇನೆ. ಆಗ ಮ್ಯಾಗಿ ರೆಡಿಯಾ? ಸ್ಟವೆಲ್ಲ ಹಚ್ಚೋದು ಬೇಡವಾ? ಸ್ಟವೆಲ್ಲ ಹಚ್ತೇನೆ. ಮತ್ತೆ ನೀನು ಅದನ್ನು ಹೇಳಲೇ ಇಲ್ಲ, ಪಾತ್ರೆ ಇಡ್ತೀಯಂತೆ, ನೀರು ಹಾಕ್ತೀಯಂತೆ, ಮ್ಯಾಗಿ ಹಾಕ್ತೀಯಂತ ಹೇಳಿ. ಅದಿರಲಿ, ಮ್ಯಾಗಿ ಆಯಿತಾ? ಮತ್ತು ಪುಲಾವ್ ಹೇಗೆ ಮಾಡ್ತೀಯಾ? ಪುಲಾವ್ ಮಾಡೋದಿಲ್ವಾ? ನಿಂದೀಗ ಫೇವ್ರೇಟ್ ಡಿಶ್ಶೇ ಮ್ಯಾಗಿಯಾ? ಎಷ್ಟು ತಿಂತಿ ಮ್ಯಾಗಿ? ವಾರಕ್ಕೊಂದು 3 ದಿವಸ ತಿಂತೇನೆ. ಅದೇ ಯಾಕೆ ವಾರಕ್ಕೆ 3 ದಿವಸ? ಅದೆಲ್ಲ ತಿಂದರೆ ಒಳ್ಳೆ ಅಲ್ಲ ಅಂತ ಹೇಳ್ತಾರೆ. ಜಾಸ್ತಿ ಆಗಿದೆ. ಮತ್ತೆ ನೀನು ಅದನ್ನೇ ಮಾಡಲಿಕ್ಕೆ ಕಲ್ತಿದ್ಯಾ? ಹೌದು, ಅದೊಂದು ವಾರಕ್ಕೆ 3 ದಿವಸ ಎಲ್ಲ ಮಾಡಿರಲಿಕ್ಕೆ. ಹೌದು, ಅದರಲ್ಲಿ ಅಡ್ವರ್ಟೈಸಲ್ಲಿ ಬರ್ತದಲ್ಲ 2 ನಿಮಿಷ ಅಂತ. ಕರೆಕ್ಟ್ 2 ನಿಮಿಷದಲ್ಲಿ ಮ್ಯಾಗಿ ಆಗ್ತದಾ? ಈಗ ಒಂದು ವೇಳೆ ನಿಮಗೆ ಮ್ಯಾಗಿ ಅಡ್ವರ್ಟೈಸಿಗೆ ಬಾ ಅಂತ ಹೇಳ್ತಾರೆ, ಹೋಗ್ಲಿಕ್ಕೆ ರೆಡಿ ಇದೆಯಾ? ಇಲ್ವಾ? ಹೋಗ್ತೀಯಾ? ಆಗ ಹೀಗೆ ಹೇಳ್ತೀಯಾ, ಅಲ್ಲಿ ಸ್ಟವ್ ಹಚ್ಚಬೇಕು ಅಂತ ಹೇಳೋದಿಲ್ವಾ? ಇಲ್ವಾ? ಹೇಳ್ತೀಯಾ? ಸರಿ. ಈಗ ನಿಂದು ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಬೈದ್ರೆ ನೀನು ಏನು ಮಾಡ್ತೀಯಾ? ಅಳ್ತೀಯಾ? ಇಲ್ಲ, ಬೇಜಾರಾಗ್ತದೆ. ಬೇಜಾರಾದ್ರೆ ಏನು ಮಾಡ್ತೀವಿ? ಅಪ್ಪ ಅಮ್ಮನಿಗೆ ಹೇಳ್ತೀನಿ. ಅಪ್ಪ ಅಮ್ಮ ಎಂತ ಮಾಡ್ತಾರೆ ಆಗ? ಸಮಾಧಾನ ಮಾಡ್ತಾರಾ? ಚಾಕ್ಲೇಟ್ ಎಲ್ಲ ತೆಗಿಸಿ ಕೊಡ್ತಾರಾ? ಅದೆಲ್ಲ ಮಾಡಲ್ಲ. ನಾನು ಚಿಕ್ಕದಿರುವಾಗ ಮಾತ್ರ ಅವ್ರು ಹಾಗೆ ಮಾಡೋದು. ಈಗ ಎಂತ ಮಾಡ್ತಾರೆ ನಿಮಗೆ ಬೇಜಾರಾದರೆ? ಈಗ ಸಮಾಧಾನ ಮಾತ್ರ ಮಾಡೋದು. ಹೇಗೆ ಸಮಾಧಾನ ಮಾಡ್ತಾರೆ? ಇಲ್ಲಿ ಟೀಚರ್ ಎಲ್ಲ ಬೈತಾರೆ, ಹೊಡಿತಾರೆ. ನೀನು ದೊಡ್ಡದಾದ ಮೇಲೆ ಏನಾದರೂ ಆಗಬೇಕಂತ ಅಲ್ಲ ಹಾಗೆ ಬೈಯೋದು ಅಂತ ಹೇಳಿದ್ದಾರೆ. ಈಗ ನೀನು ದೊಡ್ಡದಾದ ಮೇಲೆ ಖಾಲಿ ಸಿಂಗರ್ ಆಗಬೇಕಂತಿದ್ಯಾ ಅಥವಾ ಬೇರೆ ಯಾವುದಾದ್ರೂ ಕೆಲಸ ಲೈಕ್ ಜಾಬ್? ಡಾಕ್ಟರ್ ಆಗಬೇಕು. ಡಾಕ್ಟರ್ ಆಗಬೇಕಾ? ಡಾಕ್ಟರ್ದು ಕೆಲಸ ಎಂತ? ಯಾರಿಗಾದರೂ ಇದು ಏನಾದರೂ ಜ್ವರ ಎಲ್ಲ ಇದ್ದರೆ ಅವರಿಗೆ ಮದ್ದೆಲ್ಲ ಕೊಟ್ಟು ನೋಡ್ತಾರೆ. ಮತ್ತು ಯಾರಿಗಾದರೂ ನೋವೆಲ್ಲ ಕೈಯೆಲ್ಲ ಅವರಿಗೆಲ್ಲ ಬ್ಯಾಂಡೇಜ್ ಹಾಕಿ ಅದಕ್ಕೆಲ್ಲ ಮದ್ದು ಕೊಡ್ತಾರೆ. ಇಂಜೆಕ್ಷನ್ ಕೊಡೋದು ಹೆದರಿಕೆ ಆಗೋದಿಲ್ಲ? ಹೆದರಿಕೆ ಆಗ್ತದಲ್ಲ, ಹಾಗೆಂತ ಮಾಡ್ತೀಯಾ? ಅವರೆಲ್ಲ ನನಗೆ ನೀನು ಎಷ್ಟನೇ ಕ್ಲಾಸ್, ನಿನ್ನ ಹೆಸರು ಏನು ಅಂತೆಲ್ಲ ಕೇಳಿ ಚುಚ್ತಾರೆ, ಮಂಗ ಮಾಡಿ ಇಂಜೆಕ್ಷನ್ ಕೊಡ್ತಾರಲ್ವ? ಸರಿ, ಈಗ ಯಾವುದಾದ್ರು ಸಾಂಗ್ ಹಾಡ್ತೀಯಾ? ಸರಿ, ಹಾಡು. ತೂಗುವೆ ರಂಗನ ತೂಗುವೆ ಕೃಷ್ಣನ ತೂಗಿ ಜೋ ಜೋ ಹಾಡುವೆ. ತೂಗುವೆ ರಂಗನ ತೂಗುವೆ ಕೃಷ್ಣನ ತೂಗಿ ಜೋ ಜೋ ಹಾಡುವೆ. ಮೇಲುಕೋಟೆಯ ಸ್ವಾಮಿ ಚಲುವರಾಯನ ಬೇಲೂರ ಶ್ರೀ ಚನ್ನಕೇಶವನ ಉಡುಪಿಯಲ್ಲಿ ವಾಸಿಸುವ ಶ್ರೀಕೃಷ್ಣನ ಶ್ರೀರಂಗಪಟ್ಟಣದಿ ಮಲಗಿದವನ. ತೂಗುವೆ ರಂಗನ ತೂಗುವೆ ಕೃಷ್ಣನ ತೂಗಿ ಜೋ ಜೋ ಹಾಡುವೆ. ತೂಗುವೆ ರಂಗನ ತೂಗುವೆ ಕೃಷ್ಣನ ತೂಗಿ ಜೋ ಜೋ ಹಾಡುವೆ. ಒಳ್ಳೆಯಾಗಿತ್ತು. ಅಪ್ಪ ಹೇಳಿಕೊಟ್ಟದ ಇದು? ಹೌದು. ಈಗ ನಿಮ್ಮ ಮನೇಲಿ ಅಪ್ಪ ಜೋರು ಮಾಡ್ತಾರಂತ ಅನ್ಕೋ, ಅಪ್ಪನಿಗೆ ತುಂಬ ಕೋಪ ಬಂದಿರ್ತದೆ, ಆವಾಗ ಏನಂತ ಬೈತಾರೆ ಅವರು? ಯಾಕೆ ಹಾಗೆ ಮಾಡ್ತಿ, ನಂಗೆ ಹಾಗೆಲ್ಲ ಮಾಡಿದ್ರೆ ಕೋಪ ಬರ್ತಾರೆ. ಅಷ್ಟು ಕೂಲಾಗಿ ಬೈತಾರ ಅಪ್ಪ? ಅಲ್ಲ, ಜೋರು ಮಾಡ್ತಾರೆ. ಹೇಗೆ ಬೈತಾರೆ? ಅವರ ಎಕ್ಸ್ಪ್ರೆಷನ್ ಎಲ್ಲ ಹೇಗಿರ್ತದೆ? ಗೊತ್ತಿಲ್ವಾ ನೀನು ಅಪ್ಪ ಬೈವಾಗ ಅವರ ಮುಖ ನೋಡಲಿಲ್ಲ? ನಾನು ನೋಡುದಿಲ್ಲ. ಯಾರಿಗೆ ತುಂಬ ಬೈತಾರೆ ಅವರು? ಅಮ್ಮನಿಗ ಅಲ್ಲ ನಿನ್ಗ? ಅವರು ಕಿರಿಕಿರಿ ಮಾಡಿದ್ರೆ ಮಾತ್ರ ಬೈಯೋದು, ಜಾಸ್ತಿ ಎಲ್ಲ ಬೈಯಲ್ಲ. ಅದೇ ಕಿರಿಕಿರಿ ಮಾಡೋದು ಯಾರೀಗ? ನಾನೇ. ನೀನೇ? ಮತ್ತೆ ನಿಂಗೆ ಅಲ್ಲ ಜಾಸ್ತಿ ಬೈಯೋದು. ನೀನೀಗ ಅಪ್ಪನನ್ನು ಹೇಗೆ ಸಮಾಧಾನ ಮಾಡ್ತಿ? ಅಪ್ಪ ಸಾರಿ ಅಂತ ಹೇಳ್ತೇನೆ. ಆಗ ಅವರು ಕ್ಷಮಿಸ್ತಾರಾ? ಇನ್ನು ಹಾಗೆ ಮಾಡಬಾರ್ದು ಅಂತ ಹೇಳ್ತಾರೆ. ಮತ್ತೆ ಅಮ್ಮ ತುಂಬ ಸಿಟ್ಟು ಬಂದಾಗ ಎಂತ ಮಾಡ್ತಾರೆ? ಅವ್ರು ಸಹ ಬೈತಾರೆ. ಯಾರು ಪೆಟ್ಟು ಕೊಡುದಿಲ್ಲ ನಿಂಗೆ? ಅವರಿಗೆ ನನಗೆ ಪೆಟ್ಟು ಕೊಡುದಂದ್ರೆ ಪಾಪದ ಅಪ್ಪ ಅಮ್ಮ ಅಲ್ಲ, ಚಾನ್ಸ್ ನಿಂದು. ಸರಿ, ನಿಮಗೆ ಯಾರು ಸ್ಕೂಲಲ್ಲಿ ಯಾರು ಹೊಡೆಯೋದಿಲ್ವಾ? ಹೊಡಿತಾರೆ. ಯಾರು? ಟೀಚರ್ಸ್. ಯಾವ ಟೀಚರು? ಜಾಸ್ತಿ ಎಲ್ಲ ಟೀಚರ್ಸ್ ಹೊಡಿತಾರೆ ಏನಾದರೂ ನಾನು ತಂಟೆ ಎಲ್ಲ ಮಾಡಿದರೆ. ನೀನು ತಂಟೆ ಆಗಿದ್ರೆ ಸ್ಕೂಲಲ್ಲಿ? ಎಲ್ಲ ಮಾತಾಡಿದರೆ ಪಾಠ ಎಲ್ಲ ಮಾಡುವಾಗ ಸ್ವಲ್ಪ ನಾನು ಫ್ರೆಂಡ್ಸ್ ಹತ್ರ ಮಾತಾಡ್ತೇನೆ, ಆಗ ನನಗೆ ಬೈತಾರೆ. ಮತ್ತೆ ನಿನಗೆ ಎಷ್ಟನೇ ಬೆಂಚಲ್ಲಿ ಕೂತ್ಕೊಳ್ಳೋದು? ಫಸ್ಟ್ ಬೆಂಚಲ್ಲಿ ಫಸ್ಟ್ ಒನ್ನ? ಹೌದಾ, ವೆರಿ ಗುಡ್.
ಈಗ ನಿಂದು ಟೀಚರ್ ಈಗ ಬಂದು ಪಾಠ ಮಾಡ್ತಾರೆ, ಹೋಮ್ವರ್ಕ್ ಕೊಡ್ತಾರೆ, ಯಾರದನ್ನು ಕರೆಕ್ಟ್ ಪ್ರಾಂಪ್ಟಾಗಿ ಮಾಡ್ಕೊಂಡು ಹೋಗೋದು? ನೀನೇ ಅಲ್ಲ ನಿನ್ನ ಬೇರೆ ಕ್ಲಾಸ್ಮೇಟ್ಸಾ? ನಾನು ಸಹ ಮಾಡ್ತೇನೆ, ನನ್ನ ಫ್ರೆಂಡ್ಸ್ ಸಹ ಒಟ್ಟಿಗೆ ನಾವು ಕೂತ್ಕೊಂಡು ಮಾಡೋದು. ಟಿಫಿನ್ ತಗೊಂಡು ಹೋಗುದಾ? ಹೌದು. ಏನೆಲ್ಲ ತಗೊಂಡು ಹೋಗ್ತೀವಿ ಟಿಫಿನ್ಗೆ? ಅದು ಅಮ್ಮ ಹಾಕಿ ಕೊಡ್ತಾರೆ, ಅದರಲ್ಲಿ ಒಂದು ಬ್ಯಾಗ್ ಇರ್ತದೆ, ಬುತ್ತಿ ಬ್ಯಾಗ್ ಅಂತ, ಅದನ್ನು ತಗೊಂಡು ಹೋಗ್ತೇನೆ. ಅಲ್ಲಿ ಟೀಚರ್ ಇಡ್ಲಿಕ್ಕೆ ಹೇಳ್ತಾರೆ, ಮತ್ತೆ ಅದು ಮಧ್ಯಾಹ್ನ 12ವರೆಗೆ ಬೆಲ್ಲ ಆಗ್ತದೆ, ಆಗ ಕೈ ತೊಳ್ಕೊಂಡು ಬಂದು ಊಟ ಮಾಡಿ. ನಿಂದು ಬೆಸ್ಟ್ ಫ್ರೆಂಡ್ ಯಾರೀಗ? ಇಬ್ರು ಇದ್ದಾರೆ, ಅವರಲ್ಲಿ ಯಾರಂತ ಗೊತ್ತಾಗಲ್ಲ. ಯಾರು ಅವರಿಬ್ರು? ಸುರಭಿ ಮತ್ತೆ ಇನ್ಶಾ. ಎಷ್ಟನೇ ಕ್ಲಾಸಿಂದ ಅವ್ರು ನಿಮಗೆ ಬೆಸ್ಟ್ ಫ್ರೆಂಡ್? ಅವ್ರು ನಾನು UKG. ಸುರಭಿ ಈಗ 3ನೇ ಕ್ಲಾಸಿಂದ ಅವಳು, ಆದರೆ ಇನ್ಶಾ UKGಯಿಂದ. ಅವರೆಲ್ಲ ಎಲ್ಲಿಂದ ಬರ್ತಾರೆ? ಅದು ಗೊತ್ತಿಲ್ಲ. ಅವರನ್ನೀಗ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಹೇಳ್ತೀಯಾ? ನೀನು ಸಹ ಬರ್ತೀಯ ಅವ್ರ ಜೊತೆ? ಬರೋದಿಲ್ವಾ? ಸರಿ. ಈಗ ನಿನ್ನ ಮನೇಲಿ ಈಗ ಅಜ್ಜಿ ಏನಾದರೂ ನಿನಗೆ ತಂಟೆ ಮಾಡಿದ್ರು ಅಂತ ಅನ್ಕೋ, ಬೈದರು ಏನಾದರೂ ಮಾಡಿದ್ರು ಅಂತ ಅನ್ಕೋ, ಹಾಗೆ ಏನು ಮಾಡ್ತೀಯಾ? ಅಜ್ಜಿಗೆ ಬೈತೀಯಾ? ಇಲ್ಲ. ಮತ್ತೆ ಬೇಜಾರಾಗ್ತದೆ, ಸ್ವಲ್ಪ ಅಳ್ತೇನೆ, ಆಗ ಅವ್ರು ಬಂದು ನನಗೆ ಸಮಾಧಾನ ಮಾಡ್ತಾರೆ. ಸಮಾಧಾನ ಮಾಡ್ತಾರೆ. ಹೌದು, ನಿನ್ನ ಅಪ್ಪನ ಹೆಸರೆಂತ? ಗಣೇಶ್. ಅಮ್ಮನದು? ಶೀತಲ್. ಶೀತಲ್. ಅಮ್ಮ ಎಲ್ಲಿಂದ ಬರ್ತಾರೆ ಈಗ? ಅಮ್ಮನ ಮನೆಯಲ್ಲಿ ಅಜ್ಜಿ ಮನೆಗೆಲ್ಲ ಹೋಗಿದ್ಯಾ? ಎಲ್ಲಿ ಅಮ್ಮನ ಅಜ್ಜಿ ಮನೆ? ಅಜ್ಜಿ ಮನೆ ಕರ್ಕೊಂಡು ಹೋಗ್ಲಿಲ್ಲ ಅಮ್ಮ? ಕರ್ಕೊಂಡು ಹೋಗಿದ್ದಾರೆ. ಎಲ್ಲಿ? ಕುತ್ಪಾಡಿಯಲ್ಲಿಯಾ? ಅಲ್ಲಿ ಯಾರೆಲ್ಲ ಇದ್ದಾರೆ ಅಜ್ಜಿ ಮನೆಯಲ್ಲಿ? ನನ್ನ ಅಜ್ಜ ಅಜ್ಜಿ ಎಲ್ಲ ಅವ್ರು ಮಾತ್ರ ಇರೋದು. ಈಗ ನಿಮ್ಮ ಮನೇಲಿ ಎಷ್ಟು ಜನ? 9. 9 ಜನ ಇದ್ದೀರಾ? ಯಾರೆಲ್ಲ? ನನ್ನ ಅಪ್ಪ, ಅಮ್ಮ, ನಾನು, ಮತ್ತು ನನ್ನ ಅಜ್ಜ ಅಜ್ಜಿ, ನನ್ನ ದೊಡ್ಡಪ್ಪ ದೊಡ್ಡಮ್ಮ, ಅವರಿಗೆ 2 ಮಕ್ಕಳು, ಅಕ್ಕ ಮತ್ತು ತಮ್ಮ. ಅವರೆಲ್ಲ ಏನು ಮಾಡ್ತಿದ್ದಾರೆ ಅವರ ಮಕ್ಕಳು? ಅವ್ರು ಸಹ ಓದ್ತಿದ್ದಾರೆ. ತಮ್ಮ LKG ಅಲ್ಲಿ, ನನ್ನ ಅಕ್ಕ 9ನೇ ಕ್ಲಾಸ್. 9ನೇ ಕ್ಲಾಸಾ? ಅವಳು ಹೇಳಿಕೊಡ್ತಾಳ ನಿಮಗೆ? ಕೊಡ್ತಾರೆ. ನೀವು ಟ್ಯೂಷನ್ಗೆ ಹೋಗ್ತೀಯಾ? ಇಲ್ಲ. ಮತ್ತೆ ಮನೇಲಿ ಅಕ್ಕ ಅಮ್ಮ ಅಪ್ಪ ಎಲ್ಲ ಹೇಳ್ಕೊಡ್ತಾರೆ. ಹೌದು. ಹೋಟೆಲ್ಗೆಲ್ಲ ಹೋಗ್ತೀರಾ? ಎಲ್ಲಿಗೆಲ್ಲ ಹೋಗಿದ್ದೀರಿ ಇಲ್ಲಿ ತನಕ? ನ್ಯೂ ಶಾಂತಿ ಸಾಗರಿಗೆ, ಮತ್ತು ಒಡೆ ಅದರ ಹತ್ರ, ಮತ್ತು ಬಡಗು ಮಳಿಗೆಯಲ್ಲಿ ನೈವೇದ್ಯ ಅಲ್ಲೆಲ್ಲ ಹೋಗಿದ್ಯಾ? ಅದರಲ್ಲಿ ನೀನು ಹೋದಾಗ ಹೆಚ್ಚಿಗೆ ಆರ್ಡರ್ ಮಾಡೋ ತಿಂಡಿ ಯಾವುದು? ಇಡ್ಲಿ. ಇಡ್ಲಿಯಾ? ಯಾಕೆ ಇಡ್ಲಿ ಅಂದರೆ ತುಂಬ ಇಷ್ಟ? ಅದು ನನಗೆ ಸಾಂಬಾರು ಅಂದರೆ ತುಂಬ ಇಷ್ಟ. ಸಾಂಬಾರಿಗೆ ಅದನ್ನೆಲ್ಲ ಹಾಕೋದು ತಿನ್ನೋದಂದರೆ ತುಂಬ ಇಷ್ಟ ನನಗೆ. ಮನೇಲಿ ಮಾಡೋದು ಇಡ್ಲಿ? ಮಾಡ್ತಾರೆ. ಮನೇಲಿ ನಿನಗೆ ಮಾಡುವ ಐಟಮಲ್ಲಿ ಯಾವ್ದು ತುಂಬ ಇಷ್ಟ? ಪರೋಟ. ಪರೋಟ. ಪರೋಟ ಹೇಗೆ ಮಾಡ್ತಾರೆ? ಖಾಲಿ ತಂದು ಕೊಟ್ಟದನ್ನು ತಿನ್ನೋದಾ? ವೆರಿ ಗುಡ್. ಈಗ ನಿನಗೆ ಒಂದು ಇದು ಬಂತು, ಚಾನ್ಸ್ ಬಂತು ಅಂತ ಅನ್ಕೋ, ಸರಿಯಾ? ನೀನೀಗ ಬರಬೇಕು, ನಮಗೆ ಒಂದು ಸಿಂಗಿಂಗ್ ಮಾಡಿ ತೋರಿಸ್ಬೇಕು ಅಂತ, ಸರಿ? ಆದರೆ ನಿನ್ನ ಅಪ್ಪ ಅಮ್ಮ ಬೇಡ ಹೇಳ್ತಾರೆ, ಆಗ ಅವ್ರನ್ನ ಹೇಗೆ ಕನ್ವಿನ್ಸ್ ಮಾಡ್ತೀಯಾ? ನಾನು ಒಳ್ಳೆ ಸಿಂಗ್ ಮಾಡ್ತೇನೆ, ಪ್ಲೀಸ್ ನಾನು ಹೋಗ್ತೇನೆ ಅಂತ ಹೇಳಿ ಅಷ್ಟು ಹೇಳಿದ್ರೆ ಕರ್ಕೊಂಡು ಹೋಗ್ತಾರೆ. ಅವ್ರು ಬೇಡ ಹೇಳ್ತಾರೆ, ಈಗ ಬೇಡ, ಚಿಕ್ಕ ಏಜು, ದೊಡ್ಡೋಳಾದ್ಮೇಲೆ ಹೋಗುವ ಅಂತ ಹೇಳ್ತಾರೆ. ಆಗ ಏನು ಮಾಡ್ತೀಯಾ? ಆಯ್ತು ಹೇಳ್ತೇನೆ, ದೊಡ್ಡೋಳಾದ್ಮೇಲೆ ಹೋಗ್ತೇನೆ ಅಂತ ಹೇಳ್ತೇನೆ. ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ತೇನೆ. ಅಂದರೆ ಅವ್ರನ್ನ ಕನ್ವಿನ್ಸ್ ಮಾಡೋದಿಲ್ಲ ನೀನು? ಕನ್ವಿನ್ಸ್ ಮಾಡಿದ್ರು ಅವರು ಬೇಡ ಅಂತ ಹೇಳಿದ್ರೆ ಏನು ಮಾಡೋದು? ಅಲ್ಲ, ನಿಂಗೆ ಹೋಗ್ಲಿಕ್ಕೆ ತುಂಬ ಇಂಟ್ರೆಸ್ಟ್ ಇರ್ತದೆ, ಆಗ ಅವ್ರನ್ನ ತುಂಬ ಕನ್ವಿನ್ಸ್ ಹೇಗೆ ಮಾಡ್ತೀಯ ಅಂತ? ನಿಮಗೆ ಹೋಗಲೇಬೇಕು, ನಿನ್ನ ಸ್ಕೂಲಿಂದ ಎಲ್ಲ ಹೋಗ್ತಿದ್ದಾರೆಯಾ? ನಿಮಗೆ ಸಹ ಹೋಗಬೇಕು. ನನ್ನ ಸ್ಕೂಲಲ್ಲಿ ಎಲ್ಲ ಫ್ರೆಂಡ್ಸ್ ಹೋಗ್ತಿದ್ದಾರೆ, ನನಗೆ ಸಹ ಹೋಗ್ಬೇಕಂತ ಆಗ್ತದೆ. ನಾನು ಒಳ್ಳೆ ಸಿಂಗ್ ಮಾಡ್ತೇನೆ ಅಲ್ಲಿ, ಪ್ಲೀಸ್ ಅಪ್ಪಮ್ಮ ಅಂತ ಹೇಳ್ತೇನೆ. ಸಿಂಗಿಂಗ್ ಕಾಂಪಿಟೇಷನ್ ಎಲ್ಲಿಯಾದರೂ ಹೋಗಿದ್ಯಾ? ಹೋಗಿದ್ದೇನೆ. ಎಲ್ಲಿಗೆಲ್ಲ ಹೋಗಿದ್ಯಾ? ಪ್ರತಿಭಾ ಕಾರಂಜಿ ಹೋಗಿದ್ದೇನೆ, ಮತ್ತು ಸ್ಕೂಲಲ್ಲಿ ಒಂದು 3-4 ಇದೆಲ್ಲ ಮಾಡಿದ್ದಾರೆ, ಅದರಲ್ಲೆಲ್ಲ ನಾನು ಹೋಗಿದ್ಯಾ? ಓಕೆ. ಇವಳು ಇನ್ನು ದೊಡ್ಡದಾದ್ಮೇಲೆ ಸಿಂಗರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ ತುಂಬಾ ಇಷ್ಟಪಟ್ಟಿದ್ದಾಳೆ. ಅವಳಿಗೆ ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಿದ್ದೇನೆ. ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯೊಂದಿಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ TV.